ಮಂಗಳೂರಿನ ಕುತ್ತಾರ್ನಲ್ಲಿ ಬಾಲಕಿಯೊಬ್ಬಳು 12ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿರತಕ್ಕಂತಹ ಘಟನೆ ನಡೆದಿದೆ. ಈ ಬಾಲಕಿಯ ತಂದೆ ತಾಯಿ ಅತ್ತ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಕ್ಯಾನ್ಸರ್ ರೋಗಿಯೊಬ್ಬರ ಜೀವ ಉಳಿಸುವ ಪ್ರಯತ್ನದಲ್ಲಿದ್ದರು. ಆದರೆ ಅಪಾರ್ಟ್ಮೆಂಟ್ನಲ್ಲಿ ಇವರ ಮಗಳು 12ನೇ ಮಹಡಿಯಿಂದ ಅಂದರೆ ವಾಷಿಂಗ್ ಮಿಷಿನ್ನಲ್ಲಿದ್ದಂತಹ ಬೆಡ್ಶೀಟನ್ನು ತೆಗೆದು ಅದನ್ನು ಸ್ಟೂಲ್ ಮೇಲೆ ಹತ್ತಿ ಒಣಗಿಸಲಿಕ್ಕೆ ಯತ್ನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂತಹ ಒಂದು ದಾರುಣವಾದಂತಹ ಘಟನೆ ದೇರಳಕಟ್ಟೆಯ ಕುತ್ತಾರ್ನಲ್ಲಿರತಕ್ಕಂತಹ ಬಹುಮಹಡಿ ವಸತಿ ಸಂಕೀರ್ಣದಲ್ಲಿ ನಡೆದಿದೆ. ದೇರಳಕಟ್ಟೆಯ ಎನೆಪೋಯ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ತಜ್ಞ ವೈದ್ಯ ದಂಪತಿ ಡಾಕ್ಟರ್ ಮಮ್ತಾಜ್ ಅಹಮದ್ ಮತ್ತು ಡಾಕ್ಟರ್ ಕಮ್ರಾಜ್ ಅವರ ಪುತ್ರಿ ಎನೆಪೋಯ ಶಾಲೆಯಲ್ಲಿ 10ನೇ ತರಗತಿಯ ಹಿಬಾ ಐಮನ್ 15 ವರ್ಷದ ಬಾಲಕಿ ಮೃತಪಟ್ಟಕ್ಕೆ 18ನೇ ಮಹಡಿ ಹೊಂದಿರುವಂತಹ ಈ ಒಂದು ವಸತಿ ಸಂಕೀರ್ಣದ 12ನೇ ಮಹಡಿಯಲ್ಲಿ ಬಾಲ್ಕನಿಯಲ್ಲಿ ಬೆಡ್ಶೀಟ್ ಒಣಗಿಸಲಿಕ್ಕೆ ಸ್ಟೂಲ್ ಮೇಲೆ ಹತ್ತಿದ ಬಾಲಕಿ ಬೆಡ್ಶೀಟ್ ಸಹಿತ 12ನೇ ಮಹಡಿಯಿಂದ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕೊಡಗಿನ ವಿರಾಜಪೇಟೆ ಮೂಲದ ಡಾಕ್ಟರ್ ಮಮ್ತಾಜ್ ಅಹಮದ್ ಮತ್ತು ಉಡುಪಿ ಮೂಲದ ಡಾಕ್ಟರ್ ಕಮ್ರಾಜ್ ಅವರು ಕಳೆದ ಕೆಲವು ವರ್ಷಗಳಿಂದ ಎನೆಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಪುತ್ರಿ ಹಿಬಾ ಮತ್ತು ಪುತ್ರನೊಂದಿಗೆ ಕುತ್ತಾರಿನ ವಸತಿ ಸಂಕೀರ್ಣದಲ್ಲಿ ವಾಸವಾಗಿದ್ರು. ಗುರುವಾರ ತಂದೆ ತಾಯಿ ಇಬ್ಬರೂ ಕೂಡ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ವಾಷಿಂಗ್ ಮಿಷಿನ್ನಲ್ಲಿದ್ದಂತಹ ಆ ಬೆಡ್ಶೀಟನ್ನು ಒಣಗಿಸಲಿಕ್ಕೆ ಹೋಗಿ ಹಿಬಾ ಬಾಲ್ಕನಿಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಈಕೆಯ ಸಹೋದರ ಬಾಲ್ಕನಿಗೆ ಹೋದ ಸಹೋದರಿ ಯಾಕೆ ಬರಲಿಲ್ಲ ಅಂತ ನೋಡಿದಾಗ ಅಲ್ಲಿಗೆ ತೆರಳಿದಾಗ ಕರೆದಾಗ ಯಾವುದೇ ಉತ್ತರ ಬರಲಿಲ್ಲ. ಆ ಸಂದರ್ಭದಲ್ಲಿ ತಂದೆಗೆ ಮಾಹಿತಿ ನೀಡ್ತಾನೆ. ತಂದೆ ಅದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂತಹ ಇನ್ನೋರ್ವ ವೈದ್ಯರಿಗೆ ಮಾಹಿತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬಾಲಕಿಯೊಬ್ಬಳು ಕೆಳಗೆ ಬಿದ್ದಿರುವ ಮಾಹಿತಿಯನ್ನ ತಿಳಿಸಿ ಬಿದ್ದವಳು ಯಾರು ಅಂತ ಪರಿಶೀಲನೆ ಮಾಡಿದಾಗ ಅವರದ್ದೇ ಪುತ್ರಿ ಸಾವನ್ನಪ್ಪಿರುವಂಥದ್ದು ಗೊತ್ತಾಗಿದೆ. ಸದ್ಯ ನಾವಿಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಕುತ್ತಾರಿನ ಅಪಾರ್ಟ್ಮೆಂಟ್ನಿಂದ ಈ ಒಂದು ಫ್ಯಾಮಿಲಿ ಏನಿದೆ, ಈ ದಂಪತಿಗಳು ಇವರ ಕುಟುಂಬ ಏನಿದೆ, ಇವರು ಮಂಗಳೂರಿಗೆ ಶಿಫ್ಟ್ ಆಗೋರಿದ್ರು. ಅಂದರೆ ನಿನ್ನೆಯ ಶುಕ್ರವಾರ ಏನು ಇಂತಹದೊಂದು ಘಟನೆ ನಡೆದಿದೆ, ಶನಿವಾರದ ದಿವಸ ಅವರು ಅಂದರೆ ಇವತ್ತಿನ ದಿವಸ ಅವರು ಕುತ್ತಾರಿನ ಅವರ ಅಪಾರ್ಟ್ಮೆಂಟ್ನಿಂದ ಅವರು ಮಂಗಳೂರಿನ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗೋರಿದ್ರು. ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿದ್ರು. ಆದರೆ ಈಗ ಎಲ್ಲವೂ ಕೂಡ ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ.